ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಧೀನದ ಆಸ್ಪತ್ರೆ ಹಾಗೂ ಆರೋಗ್ಯ ಸೇವಾದಾತರ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ದೇರಳಕಟ್ಟೆಯ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಎನ್ಎಬಿಎಚ್ ಮಾನ್ಯತೆಯನ್ನ ನೀಡಿದೆ. ಈ ಮಾನ್ಯತೆಯು 2019 ಮಾರ್ಚ್ 31ರಿಂದ 2022 ಮಾರ್ಚ್ 30ರ ತನಕ ಜಾರಿಯಲ್ಲಿರುತ್ತದೆ. ಆಸ್ಪತ್ರೆಯು ನಿರಂತರವಾಗಿ ಕಾಯ್ದುಕೊಳ್ಳುವ ಬದ್ಧತೆ, ರೋಗಿಗಳ ಸುರಕ್ಷತೆ, ರೋಗಿಗಳ ಕಾಳಜಿಯಲ್ಲಿ ದಕ್ಷತೆಯ ಆಧಾರದ ಮೇಲೆ ಈ ಮಾನ್ಯತೆಯನ್ನು ನೀಡಲಾಗಿದೆ. ಇತ್ತೀಚೆಗೆ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದ ಸಮಾರಂಭದಲ್ಲಿ ಯನಪೋಯದ ಕುಲಪತಿ ವೈ ಅಬ್ದುಲ್ಲಾ ಕುಂಯಾರ್ ಅವರು ಎನ್ಎಬಿಎಚ್ ನೀಡಿರುವ ಮಾನ್ಯತೆಯ ದೃಢ ಪತ್ರವನ್ನು ಅನಾವರಣಗೊಳಿಸಿದರು. ಸಮಾರಂಭದಲ್ಲಿ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಪ್ರಸಕ್ತ ಯನಪೋಯ ಆಸ್ಪತ್ರೆಯ ಸಮೂಹದ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಮೊಹಮ್ಮದ್ ಆಮೀನ್ ವಾನಿ ಅವರನ್ನು ಆಸ್ಪತ್ರೆಗೆ ಒದಗಿಸಿದ ನಾಯಕತ್ವ ಹಾಗೂ ಕೊಡುಗೆಗಾಗಿ ಸನ್ಮಾನಿಸಲಾಯಿತು. ಇವರ ಜೊತೆಗೆ ಆಸ್ಪತ್ರೆಯ ತಂಡದ ಮುಖ್ಯ ಸದಸ್ಯರುಗಳನ್ನು ಅವರು ನೀಡಿದ ಸೇವೆಗಾಗಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಸಹಕುಲಪತಿ ಫಾದರ್ ಯನಪೋಯ, ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ಸಹ ಉಪಕುಲಪತಿ ಡಾಕ್ಟರ್ ರಘುವೀರ್, ಕುಲಸಚಿವರಾದ ಡಾಕ್ಟರ್ ಗಂಗಾಧರ್ ಸೋಮಯಾಜಿ, ಯನಪೋಯ ಆಸ್ಪತ್ರೆ ಸಮೂಹದ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಎಂಎ ವಾಣಿ ಹಾಗೂ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಎಸ್ ಪದ್ಮನಾಭ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.